ಕರಾವಳಿಯಲ್ಲಿ ಸದ್ದು ಮಾಡ್ತಾ ಇರುವ ಹಿಜಾಬ್ ಕೇಸರಿ ವಿವಾದ ಇದೀಗ ಉಡುಪಿಯ ಎಂಜಿಎಂ ಕಾಲೇಜಿಗೂ ಕಾಲಿಟ್ಟಿದ್ದು, ಕಾಲೇಜಿಗೆ ಬರುವ ವಿದ್ಯಾರ್ಥಿನಿಯರು ರಾಜ್ಯ ಸರ್ಕಾರದ ಹೊಸ ಆದೇಶದ ಹಿನ್ನೆಲೆಯಲ್ಲಿ ಹಿಜಾಬ್ ತೆಗೆಯಲು ಹಿಂದೂ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಹಿಜಾಬ್ ತೆಗೆಯದೇ ಇದ್ರೆ ಕೇಸರಿ ಶಾಲು ಹಾಕುವುದಾಗಿ ಹಿಂದೂ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಲೇಜಿನ ಪರಿಸ್ಥಿತಿ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಎರಡೂ ಗುಂಪಿನ ವಿದ್ಯಾರ್ಥಿಗಳ ಜೊತೆ ಸಭೆ ನಡೆಸಿದ ಪ್ರಾಂಶುಪಾಲರು ನಾಳೆಯಿಂದ ಹಿಜಾಬ್ ತೆಗೆದು ತರಗತಿಗೆ ಪ್ರವೇಶಿಸಲು ಸೂಚನೆಯನ್ನ ನೀಡಿದ್ದಾರೆ. ಈ ವೇಳೆ ಸಭೆಯಲ್ಲಿ ಮಾತನಾಡಿದಂತಹ ಹಿಂದೂ ವಿದ್ಯಾರ್ಥಿಗಳು, ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯದೇ ಇದ್ರೆ ನಾವುಗಳು ಕೇಸರಿ ಶಾಲು, ಪಂಚೆ, ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ಕಾಲೇಜಿಗೆ ಬರ್ತೇವೆ ಎಂದಿದ್ದಾರೆ. ನಮಗೆ ಬಂದ ವಿಷಯ ಪ್ರಕಾರ 30 ಜನ ಆಗ್ತಿದ್ದಾರೆ ಎಂದು ಆಡಳಿತ ಮಂಡಳಿಯಿಂದ ಇವತ್ತು 11 ಗಂಟೆಗೆ ಮೀಟಿಂಗ್ ಆಗಿದೆ. ಅವರು ಹೇಳಿದ್ದಾರೆ ನಾಳೆಯಿಂದ ಯಾರು ಹಾಕಬಾರ್ದು, ಹಾಕಿದರೆ ನಾಳೆಯಿಂದ ನೀವು ಸಹ ಶಾಲೆಲ್ಲ ಧರಿಸಿ ಎಂದು ಆಡಳಿತ ಮಂಡಳಿ ಹೇಳಿದ್ದಾರೆ ನಾಳೆಯಿಂದ ಯಾರದು ಹಿಜಾಬ್ ಧರಿಸಬಾರದೆಂದು. ನಾಳೆ ಧರಿಸಿದರೆ ನಮ್ಮ ಶಾಲೆ ಕಾಲೇಜಿನಲ್ಲಿ ಎಲ್ಲರೂ ಶಾಲು, ಪಂಚೆ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾರೆ ಹಾಗೂ ಪೇಟವನ್ನು ಧರಿಸುತ್ತಾರೆ. ನಾಳೆ ಒಂದು ವಿದ್ಯಾರ್ಥಿ ಹಾಕಿದರೆ ನಮ್ಮ ಎಲ್ಲ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರನ್ನು ನಾವು ಒಟ್ಟು ಮಾಡಿ ಹಾಕಿಸ್ತೇವೆ. ಇಲ್ಲ, ನಾವು ಅವರು ಸ್ವಯಂ ಪ್ರೇರಿತವಾಗಿ ಹಾಕ್ತೇನೆ ಅಂತ ಹೇಳ್ತಿದ್ದಾರೆ, ನಾವು ಅವರಿಗೆ ಬೆಂಬಲ ಮಾಡ್ತೇವೆ.